ಬಹುಶಃ ಈ ವ್ಯಕ್ತಿನ వీడియో ఆవడత ನನ್ನ ಫೋಟೋ ఆవడ నేను మాత తూనಗೆ ಯಾನ್ಲ ನಿಕುಲ್ ಎನ್ನಿಲಕನೆ ಎನ್ನದಿತ್ತೆ ಮೈಡೀಕ ಬಂಗಾರು ನಾಲಿಡೊಂತೆ ಬಂಗಾರು ಕೈಟೊಂತೆ ಬಂಗಾರು ಮಲಮಲ್ಲ ಪಿಕ್ಚರ್ ಕಾಸು ಪಾಡುವೇರು ಅತ್ತನಾಂಡು ಏರಾ ಒಂದು ಸಂಘ ಸಂಸ್ಥೆಗಳು ಬತ್ತನಲ್ಲ ಅಕ್ಲೆಗ್ಲ ಆ ಡೊನೇಷನ್ ಕೊರ್ಪೇರು ಒಂದು 10 ಜನಕ್ಕೂ ಪನ್ಪುನೆ ನಾವು ಕೇಳೋದಪ್ಪ ಈ ಜನದ ಶೋಕಿ ಜೀವನ ಮಾರೆ ಬಂದು ಆಂಡ ಒಂದು ವ್ಯಕ್ತಿ ನಮ್ಮ ಕೈತಲು ತೂಪಿನೇ ಇರ್ದಿಲ್ಲ ದೂರ ತೂಪಿನೇ ಇರ್ದಿಲ್ಲ ಮಸ್ತ ಜಗಜ್ಜ ಅಂತಾರೆ ವ್ಯತ್ಯಾಸ ಒಪ್ಪುಂಡು ಅಂಚಾದು ಶ್ರೀಮಂತಿಕೆ ಕೇವಲ ಕಾಸು ಬಂಗಾರಡು ಮಾತ್ರ ಉಡಲಿಡ್ಲ ಶ್ರೀಮಂತಿಕೆನ ದಿವೊಂದಿನ ಚಿತ್ತಿನ ನಮ್ಮ ಕುಡ್ಲ ತೂವಿನ ಚಿತ್ತಿನ ನಮ್ಮ ತುಳುನಾಡು ತೂವಿನ ಚಿತ್ತಿನ ಪುಗಾರ್ತ್ಯದ ಸಮಾಜ ಸೇವಕೆ ಶ್ರೀಯುತ ಲಾಂಚುಲಾಲ್ KS ಮೇರು. ಈ ವ್ಯಕ್ತಿ ತುಳುನಾಡಿನ ಅಸ್ತ್ರ ಗ್ರೂಪ್ನ CEO ಲಾಂಚುಲಾಲ್ KS. ಕೆಲವರಿಗೆ ಈತ ಶ್ರೀಮಂತ, ಇನ್ನು ಹಲವರಿಗೆ ಇವರು ಹೃದಯ ಶ್ರೀಮಂತ. ಬಹುಶಃ ಈ ವ್ಯಕ್ತಿಯ ಬಗ್ಗೆ ಹೇಳೋದಿದ್ರೆ ಸಾಗರದಷ್ಟಿದೆ. ಆದರೆ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಯ ಬಗ್ಗೆ ಸಾಸಿವೆಯಷ್ಟು ಕೂಡ ಈ ವ್ಯಕ್ತಿ ಎಲ್ಲೂ ಕೂಡ ಯಾವ ವೇದಿಕೆಯಲ್ಲೂ ಕೂಡ ಹೇಳಿಲ್ಲ. ಪರೋಪಕಾರ ಪರಮೋ ಧರ್ಮ, ಬಲ ಕೈಯಿಂದ ಕೊಟ್ಟದ್ದು ಎಡಕೈಗೂ ಕೂಡ ಗೊತ್ತಾಗಬಾರ್ದನ್ನುವಂತಹ ತತ್ವ ಏನಿದೆ, ಇದು ನಮ್ಮ ಹಿರಿಯರ ಮಾತು ಕೂಡ ಹೌದು. ಆದರೆ ಈ ವ್ಯಕ್ತಿ ಅದೇ ತತ್ವವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಇದೀಗ ಯಶಸ್ವಿ ಉದ್ಯಮಿಯಾಗಿ ಸಮಾಜ ಸೇವೆಯ ಸಾಕಾರ ಮೂರ್ತಿಯಾಗಿ ಅದೆಷ್ಟೋ ಬಡವರ ಪಾಲಿನ ಆಪತ್ ಬಾಂಧವರಾಗಿ ಬೆಳೆದು ನಿಂತವರು ಲಾಂಚುಲಾಲ್ KS. ಇವರು ಯಾರಲ್ಲೂ ಹೇಳಿದಂತಹ ಕಥೆಯನ್ನ ಇವರ ಜೊತೆ ಇದ್ದವರಿಂದ ಲಾಂಚುಲಾಲ್ ಅಣ್ಣನ ಹುಟ್ಟುಹಬ್ಬದ ದಿನ ತೆರೆಗೆ ತರುವಂತಹ ಅಭಿಮಾನದ ಪ್ರಯತ್ನ ಇದು. ನಮ್ಮೊಂದಿಗಿರುವವರು ನಮ್ಮ ಕ್ರೈಸ್ತ ಸಮುದಾಯದವರು. ಹಾಗಾಗಿ ಇವರು ಕೂಡ ಒಂದು ಲಾಂಚುಲಾಲ್ ಅವರ ಬಗ್ಗೆ ಒಂದಷ್ಟು ಮಾತನಾಡುವಂಥದ್ದು. ಯಾಕಂದರೆ ಜೀವನದಲ್ಲಿ ಕಷ್ಟ ಹಾಗೆಯೇ ಸುಖ ಎಲ್ಲವೂ ಕೂಡ ಇರುತ್ತೆ. ಆದರೆ ಕಷ್ಟ ಅಂತ ಬರುವಾಗ ಯಾರು ಕೂಡ ಇರೋದಿಲ್ಲ ನಮ್ಮ ಜೊತೆಗೆ. ಇಲ್ಲ, ಇರೋದಿಲ್ಲ. ಏನಾಯ್ತು ಸರ್ ನಿಮಗೆ? ನನಗೆ ಲಾಸ್ಟ್ ಇಯರ್ ನನ್ನ ಶುಗರಲ್ಲಿ ಕಾಲು ಬೆರಳು ತೆಗೆದ್ರು. ಅದರ ನಂತರ ಅಲ್ಲಿ ಬೆರಳು ತೆಗೆದದ್ದು ಸರಿಯಾಗಲಿಲ್ಲ. ಅದರ ನಂತರ ನನಗೆ KMC ಕರೆದುಕೊಂಡೋದ್ರು. ಕೂಡಲೇ ನನ್ನನ್ನು KMC ಕೊಂಡೋದ್ರು. ನೋಡುವ, ನನ್ನ ಪ್ರಯತ್ನ ನಾನು ಮಾಡ್ತೇನೆ. ನನ್ನ ಹತ್ರ 100% ಹೇಳಲಿಕ್ಕೆ ಆಗೋದಿಲ್ಲ. ಅವರು ಜೀವಂತ ಉಳಿತಾರ ಇಲ್ಲವ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರ ಮೆಡಿಸಿನಲ್ಲಿ ಅವರ ಅರ್ಧ ಜೀವ ಹೋಗಿದೆ. ಅದರ ನಂತರ ಅವರು ನನ್ನ ಟ್ರೀಟ್ಮೆಂಟ್ ಮಾಡಿದರು. ಟ್ರೀಟ್ಮೆಂಟ್ ಮಾಡಿ ಕಾಲು ಕಟ್ಟಿದ್ರು. ಕಾಲು ಕಟ್ ಮಾಡಿದ್ದಾರೆ. ಕಾಲು ಕಟ್ ಮಾಡಿ ಅದರ ನಂತರ 2 ತಿಂಗಳಲ್ಲಿ ಆಸ್ಪತ್ರೆಯಲ್ಲಿದ್ದೆ. ಅದರ ನಂತರ ನನ್ನ ಆತ್ಮೀಯ ವಿಶ್ವಾಸದ ಮನೋಜ್ ಅಂತ ಇದ್ದಾನೆ, ಅವ್ರ ಹತ್ರ ಹೇಳಿದೆ ನನಗೆ ಏನಾದರೆ ಕಾಲೇ ಕೂತ್ಕೊಳ್ಳಿಸ್ಲಿಕ್ಕೆ. ಅವರು ಹೇಳಿದರು, ಸರ್ ಒಂದು ಇದ್ದಾರೆ, ಅವರು ಮಂಚಿಲಾಲ್ ಸರ್ ಅಂತ ಒಬ್ಬರು ಇದ್ದಾರೆ, ಅವ್ರು ನಿಮಗೆ ಖಂಡಿತ ಹೆಲ್ಪ್ ಮಾಡ್ಬೋದು, ನೀವು ಹೋಗಿ ಅಂತ ಹೇಳಿದರು. ಅವ್ರು ಕೂಡಲೇ ನನಗೆ ಕಾಲು ಇದಕ್ಕೆ ಅವರು ನನಗೆ ಹೆಲ್ಪ್ ಮಾಡಿ ಕೊಟ್ಟರು. ಅವರ ತುಂಬ ಧನ್ಯವಾದಗಳು ಅಂತ ಹೇಳಿ ನಾನು. ಸರ್, ಲಾಂಚುಲಾಲ್ ಇದು ಇವತ್ತು ಬರ್ತಡೇ, ಏನು ವಿಶೇಷ ಹೇಳ್ತೀರಿ ಇವರಿಗೆ? ಹ್ಯಾಪಿ ಬರ್ತ್ಡೇ ಸರ್, ಗಾಡ್ ಬ್ಲೆಸ್ ಯು. ನಿಮ್ಮ ಆಶೀರ್ವಾದಗಳಿಗೆ ನನ್ನ ಕಾಲು ಕೂತ್ಕೊಳ್ಳಿ ಸರ್, ನಿಮಗೆ ಕೃತಜ್ಞತೆಗಳು ಸರ್. ಹಿರಿಯರು ಹೇಳಿದಂತಹ ಮಾತು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಹಾಗಾಗಿ ಪ್ರತಿಯೊಬ್ಬ ಸಹೋದರನಿಗೆ ಕೂಡ ತನ್ನ ಒಡೆ ಹುಟ್ಟಿದಂತಹ ಸಹೋದರಿಯ ಮದುವೆಯನ್ನು ಮಾಡಿಸ್ಬೇಕನ್ನುವಂತಹ ಬಹಳ ದೊಡ್ಡ ಕನಸು ಇರುತ್ತೆ. ಆದರೆ ಈ ಸಹೋದರ ತನ್ನ ಸಹೋದರಿಯ ಮದುವೆಯನ್ನು ಮಾಡಿಸ್ಲಿಕ್ಕಾಗಿ ಲಾಂಚುಲಾಲ್ ಅವರ ಹತ್ರ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಆ ಬೇಡಿಕೆ ಏನು, ಲಾಂಚುಲಾಲ್ಗೆ ಕೊಟ್ಟಂತಹ ಉತ್ತರ ಏನು? ಎಲ್ರಿಗೂ ನಮಸ್ಕಾರ. ಲಾಂಚುಲಾಲ್ ಅವರು ನಮ್ಮ ಜೀವನದಲ್ಲಿ ಒಂದು ಆಪತ್ ಬಾಂಧವ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಡಿಸೆಂಬರಿಂದ ಮೇವರೆಗೆ ನಮ್ಮ ಮನೆಯಲ್ಲಿ ಒಂದು ರೀತಿಯಿಂದ ಸ್ಟ್ರಗ್ಲಿಂಗ್ ಪೀರಿಯಡ್ ಆಗಿತ್ತು. ಆ ಟೈಮಲ್ಲಿ ನಮ್ಮ ಅಜ್ಜಿಗೆ ಹುಷಾರಿದ್ದಿದ್ದಿಲ್ಲ. ಹಾಗೆ ನಮ್ಮ ಮನೆಯಲ್ಲೂ ಕೆಲವೊಂದು ಸಮಸ್ಯೆಗಳಿದ್ದಾಗ ತುಂಬ ಜನರ ಹತ್ರ ನಾನು ಸಹಾಯ ಕೇಳಿದೆ, ಮದುವೆಗೆ ಸಹಾಯ ಮಾಡಿ ಅಂತ. ಅವರೆಲ್ಲರೂ ಒಂದೇ ಮಾತು ಹೇಳ್ತಿರೋದು, ಪನ್ಪೆ ತೂಕ ಅಂದರೆ ಹೇಳ್ತೀವಿ, ನಿಮಗೆ ನೋಡ್ತೀವಿ ಅಂತ ಇದ್ರು. ಆ ಟೈಮಲ್ಲಿ ನನಗೆ ಲಾಂಚುಲಾಲ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದರೆ ಹೇಗಿರ್ಬೋದು ಅಂತ ಹೇಳ್ಬಿಟ್ಟು ಆಮೇಲೆ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದು, ಬರೀ ಪತ್ರ ಬರೆದಿದ್ದು, ಅದ್ರ ಜೊತೆಗೆ ಒಂದೆರಡು ಡಾಕ್ಯುಮೆಂಟ್ ಅಷ್ಟೇ ಇಟ್ಟಿದ್ವಿ. ಪತ್ರ ತಲುಪಿದ ತಕ್ಷಣ ಅವರು ಫೋನ್ ಮಾಡ್ತಾರೆ, ನಿಮಗೆ ಏನು ಸಮಸ್ಯೆ ಹೇಳಿ ಅಂತ ಅಂದರು. ಫೋನಲ್ಲಿ ಈ ಥರ ಅಂದೆ. ಅವರು ಒಂದೇ ಪ್ರಶ್ನೆ ಕೇಳಿದ್ದು, ನಿಮಗೆ ಎಷ್ಟು ದುಡ್ಡು ಬೇಕಾಗ್ಬೋದು ಅಂತ. ನಾವು ಈ ಥರ ಹೇಳಿದ್ವಿ. ಆಗ ಅವ್ರು ಹೇಳಿದರು, ಓಕೆ ನಾನು ಹೇಳ್ತೀನಿ ಅಂತಂದರು. ಅದಾದ ನಂತರ ಅವ್ರು ಆಫೀಸಿಗೆ ಬರೋಕ್ಕೆ ಹೇಳಿದರು.
ಅದಾದ ನಂತರ ಆ ಟೀಮ್ನವರು ಅವ್ರ ಲಂಚು ಅಣ್ಣ ಎಲ್ಲರೂ ಕೂಡ ಸೇರಿ ನಮಗೆ ಹೇಳಿದರು, ಈ ದಿನ ನಾವು ನಿಮ್ಮ ಮನೆಗೆ ಬರ್ತೀವಿ, ಲೊಕೇಶನ್ ಕಳಿಸಿ ಅಂತ. ಅವ್ರ ಲೊಕೇಶನ್ ನಾವು ಕಳಿಸಿದ್ದೀನಿ, ಅವ್ರ ಮನೆಗೂ ಬಂದಿಲ್ಲ. ಹಾಗೆ ಅವರು ಒಂದು ಮದುವೆ ಒಂದು 10 ದಿನ ಮುಂಚೆ ಅವರು ನಮಗೆ ಅಮೌಂಟನ್ನು ಡೆಪಾಸಿಟ್ ಮಾಡಿದರು. ನಿಜವಾಗ್ಲೂ ಆ ಅಮೌಂಟ್ ನಮಗೆ ತುಂಬ ಯೂಸ್ಫುಲ್ ಆಗಿತ್ತು. ಮದುವೆ ಅಂತಂದರೆ ಖರ್ಚುಗಳು ಸಿಕ್ಕಾಪಟ್ಟೆ ಇರುತ್ತೆ. ಆ ಖರ್ಚನ್ನು ನಮಗೆ ನಿಜವಾಗ್ಲೂ ಅದರಲ್ಲಿ ದೊಡ್ಡ ಕ್ರೆಡಿಟ್ ಅವರು ಲಂಚೋಣ್ಣ ಮತ್ತು ಅವರ ಟೀಮಿಗೆ ಹೋಗಲೇಬೇಕು. ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಅವರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು, ಅವರ ಈ ಒಂದು ಬರ್ತ್ಡೇ ದಿನ ಅವರಿಗೆ ದೇವರು ಅವರ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು, ಹಾಗೆ ದೈವದವರು ಎಲ್ಲರೂ ಕೂಡ ಅವ್ರ ಜೊತೆಗೆ ಇರಲಿ ಅಂತ ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ಕೂಡ ಅವರಿಗೆ ನಾನು ಹ್ಯಾಪಿ ಬರ್ಡೇ ಅಂತ ಹೇಳ್ತೀನಿ. ಅವು ತನ್ನವೇ ನಂಜಿ ಅದು ತನ್ನದಿಗೆ ಸಪ್ಪಿಗೆ ಅದು ಕಾಟ್ ಮಾಡ್ಬೋದು ಉಂಟು. ಲಂಚ್ ಅವು ನಮಗೆ ಮಾತ್ರ ಮೊಬೈಲ್ ಬರ್ದಿತ್ತೆ ಗ್ರೂಪ್ ಹಿಂಗೆ ಏರನ್ನ ಸಹಾಯ ಮಾಡ್ಬಿಡಿ ಅಪ್ಪನ ಕಾರ್ ಇಂಚೆ ಆತನ ಬಂದು ಗ್ರೂಪ್ ಬರ್ದಿತ್ತು ಅಂತ ಗ್ರೂಪ್ ಕುಡ್ಲಾಡ ಆಸ್ಪತ್ರೆ ಟಿಪ್ನಾಗ ಬರ್ತಾರೆ. ಹಿಂಗೆ 2-3 ಜನ ಜವನಿಯರು ಬರ್ತಾರೆ. ಮತ್ತು ಬುಕ್ಕ ನಾನು ಮಾತ್ರ ತೂದು ಡಿಸ್ಚಾರ್ಜ್ ಆಪ್ನೇತ ದುಮ್ರಾನಿ ಇಲ್ಚಾರು ಮಾತ್ರ ಕೊರಿಯರು ಅಂದು ಆರೆ ಕೊಡ್ತಾನೆ ಅಂಚೆ ಏನ ಅವೇ ಇಲ್ಲ ಜೋಕ್ಲು ಹೆಂಗೆ ಮಾರ್ಬಡ್ದಿಂಚೆ ತನ್ನ ಮೆಡಿಸಿನ್ ಕೈ ಮತ್ತೆ ಬಾರೋಟ ಅಂದ್ರೆ ಇಲ್ಚಾರ್ಡೆ ಬರ್ತೀನಿ ವೀಲ್ ಚೇರ್ ಬರ್ತಾರ ಅಂದು ಇಲ್ಚಾರು ಕೊಡ್ತೇವೆ. ಜೀವನ ಕೊಂಚ ಹೆಲ್ಪ್ ಆತಾರೆ ಹಿಂಗೆ ಮಸ್ತ್ ಹೆಲ್ಪ್ ಅಂಡು ಮಸ್ತ್ ಪ್ರಯೋಜನ ಉಂಟು. ಅದು ಇಲ್ಚಾರ ಹಿಂಗೆ ಭಾರಿ ಪ್ರಯೋಜನ ಅಣ್ಣರೇ ಇರ್ನ ಬಂಗದ ಪೊರ್ತುಗು ಉಪಕಾರ ಮಾಡ್ತಾರೆ. ಒಯ್ಟ್ಲ ಪಂತು ಸೇರಾರು ಅತ್ತ ನನ್ನ ಪ್ರಚಾರ ಬಯಕಂದಿನ ಬರ್ತ್ಡೇ ಬರೋನು ಐಕ್ಯದಾದ ಒಂದು ಪದಿ ಅವೇ ಯಾರು ದೇವರ ಯಾರೇನು ಅನುಗ್ರಹ ಐಶ್ವರ್ಯ ಕೊಡ್ದು ದೇವರ ಎಡ್ಡೆ ಮಾಡ್ಪಡ ಮನ್ಪ ಬುಕ್ಕ ದಯ ಬಂಡ ಎಂಕ್ ಎನ್ನ ಒಂಜಿ ಬಂಗದ ಟೈಮ್ ಆರ ಎಂಕ್ ವಾರೆ ಮಸ್ತ್ ಹೆಲ್ಪ್ ಮಾಡ್ತೇವೆ. ಹಾಗಾಗಿ ತೊಕ್ಕೊಟ್ಟು ಭಾಗಕ್ಕೂ ಕೂಡ ನಮ್ಮ ಲಾಂಚುಲಾಲ್ ಅವರ ಹಸ್ತದಿಂದ, ಲಾಂಚುಲಾಲ್ ಅವರ ಉದಾರ ಮನಸ್ಸಿನಿಂದ ಒಂದು ಆಂಬ್ಯುಲೆನ್ಸ್ ಸೇವೆ ಇದೀಗ ಜನರಿಗೆ ತಲುಪಿದೆ. ಅದರ ಕಥೆಯನ್ನು ಕೂಡ ಕೇಳ್ಕೊಂಡು ಬರೋಣ. ನಮಸ್ತೆ. ನಮ್ಮವೇ ತೊಕ್ಕೋಟು ಬಾಗಡ್ ಆಂಬುಲೆನ್ಸ್ ಇಜ್ಜಾಂಡು ಅಣ್ಣ ನಮ್ಮ ಆಂಬುಲೆನ್ಸ್ ಬೋರ್ಡು ಪಂಡ ನಮ್ಮ ಒಂಜ ಬೇತೆ ಕುಡ್ಲಾರ್ದು ಬರೋಡಿತ್ತಂಡು ಒಂಜಿ ಎಮರ್ಜೆನ್ಸಿ ದಾಲ ಆನಾಗ ಕಾಯ್ತಾ ನಮ್ಮ ನೆರೆಕರದ ಜನಕ್ಲೆಗೆ ದಾಲ ಇಜ್ಜಾಂಡು ಅಂಚಾದ ಲಾಸ್ಟಿಗೆ ಲಂಚುಲಾಲ್ ಸರ್ ನಡೆ ಎಂಕುಲು ಪೂರ ಪೋಯಿನಪ್ಪಗಾರ ಎಂಕುಲು ಪೋಯಿನಪ್ಪಗ ಇಜ್ಜಿಂದು ದಾಲ ಬಂಡಿಜೇರು ಹಿಂಗೆ ಎನ್ನ ಕೈಡ್ ದಾಪುಣೆ ಹನುಮಾನ್ ಪೈನಿಕುಲು ಎದುರು ಪೋಲೆ ಎಂದು ಬಂಡೇರು ಅಂಚ ಹೊರಕ್ ಎಂಕುಲು ಎಂಕ್ಲೆಗ್ ಹೊಸತ್ತು ಎಂಕುಲು ಬಂಡಿಜ ಎಂಕ್ಲೆಗ್ ಕಮ್ಮಿ ಒಂದು ಸೆಕೆಂಡ್ ಆಂಬುಲೆನ್ಸ್ ಒಂಜಿ ತೊಕ್ಕೋಟು ಬೋರ್ಡು ಬಂತು ತೊಕ್ಕೋಟು ಪರಿಸರ ಜನಕ್ಲೆಗ್ ಉಪಯೋಗ ಆವಡು ಅಂಚ ಲಾಸ್ಟಿಗೆ ಆರು ಪಂಡೇರು ನಿಕುಲ್ ನನ್ನ ಪಂಡ ಸೆಕೆಂಡ್ ಹ್ಯಾಂಡ್ ದೆಪ್ಪುನದ ಅಲ ಬರ್ಚಿ ಆಯ್ತಾ ಹೊಸತ್ತೆ ತಾನೆ ತೂಲೆ ಆಯ್ತಾ ಸಂಪೂರ್ಣ ಯಾನ್ ತೂಪ ಆಯ್ತಾ ಸಂಪೂರ್ಣ ವೆಚ್ಚ ಅಂತ ತೂಪ ಬಂಡೇರು ಈ ಪಾಪದಕ್ಲೆಗ್ ಹೆಲ್ಪ್ ಆವಡ ಪಂದಾರ್ನ ಅಸ್ತ್ರ ಗ್ರೂಪ್ ಬೊಕ ಪ್ರಾಣ ಅಸ್ತ್ರ ಟ್ರಸ್ಟ್ ಹಿಡ್ದು ಆರ್ ನಮಕ್ ಆಂಬುಲೆನ್ಸ್ ಒಂಜಿ ಕೊಡ್ತೇರು. ಇಡೀ ಟೀಮ್ ಬರೋದಿನಿ ಲಂಚುಲಾಲ್ ಬರ್ತ್ಡೇ ಇಜ್ಜಿ ಅಂಚಿನ ಒಂಜಿ ವ್ಯಕ್ತಿತ್ವ ಬೋರ್ಡ್ ಸರ್ ದಯಪಂಡ ಆರೆ ಒಂಜಿ ಏರೆಲ್ಲ ಆವಾಡಿತ್ತೆ ಇಂಕುಲು ಒಂಜಿ ಪಾಪದಕ್ಕಲು ಅಂಚಂದತ್ತೆ ನಮ್ಮ ಏರೆಲ್ಲ ಒಂಜಿ ಮಲ್ಲ ಇಲ್ಲಿಯ ಬಂತು ಪೂಜೆರು ನಮ್ಮನ್ನು ಪೂರ ಇತ್ತೆ ಒಂಜೆಲ್ಲ ಕರ್ನ ಒಂಜಿ ಆತ್ಮೀಯ ಮಿತ್ರರು ಬಂದು ತೂವೊಂದುಲ್ಲೇರಿ ಕಾಯಿಡ ಒಂದು ಇಜ್ಜಿ ಕಾಸಿಜ್ಜಿ ಅಂಚ ಔದಾಲ ಉಜ್ಜಿ ಪೂರ ಎಲ್ಲ ಸಮಾನವಾದ ಒಂಜಿ ತೂಪುನ ವ್ಯಕ್ತಿತ್ವ ಅರ್ನ ಕಾಸಿಡು ಮಾತ್ರ ಶ್ರೀಮಂತಿಗೆ ಪರ್ಸನಲ್ ಅದು ಎಂಕ್ಲ ಮಂತದೇರು ಯಾನ್ ಇಜ್ಜಿ ಬಂದು ಪೂಜಾಯಿನಿ ಎನ್ನ ಒಂಜಿ ಇಲ್ಲದೊಂಜಿ ಪ್ರಾಬ್ಲಮ್ ಇತ್ತು ಅಂಚ ಅದು ಆನ್ಲೈನ್ ನಮ್ಮಲ್ಲ ಡೈರೆಕ್ಟರ್ ನಡೆ ಪೋಯ ಹೋದು ಪಾತೇರ್ನಾಗ ಅದು ಇಜ್ಜಿ ಪಣ ಒಂಜಿ 2 ದಿನ ಬುಡ್ದು ಬಲೆ ಬಂದು ಪೋನಾಗ ಚಕ್ಕ ಕೊಡ್ದು ಸಹಕಾರ ಮಂತದೇರು ದಯಪಂಡ ಬೇತೈತೆ ನಮಗೆ ಕೇರಳ ಒಂಜಿ ಗುರ್ತಾಯಿನ ಅಂತ ಸಮಯ ನಮಗೆ ಅಂಚಿನ ಹೆಲ್ಪ್ ಮಂತುಜೇರು ಅಂಡ್ ಎಂಕ್ಲೆಗೆ ಹೆಲ್ಪ್ ಮಂತೇರು ಎಂಕ್ಲೆ ಮಸ್ತ್ ಖುಷಿ ಆಗ್ತಾನೆ ನಮ್ಮಲ್ಲ ಎತ್ತಲಾರಣ ಅರೆ ಮಸ್ತ್ ಮಂತೇರು ಪಕ್ಕ ಇಂಕಲ್ ನಾವು ತೊಕ್ಕೊಡು ABC ಮನ್ಪುಣ ಸಂಸ್ಥೆ ಅಂಡು ಈ ಸಂಸ್ಥೆ ಡಾರೆ ಕರೀನ 2 ವರ್ಷ ಅಧ್ಯಕ್ಷ ಆದಿತ್ಯರು ಇತ್ತೆ ಗೌರವಾಧ್ಯಕ್ಷರದು ಲೇರಾರಿ ಅಣ್ಣ ಮುರಣಿದ ಬರ್ಸ ಮರಿಯಲ್ಲದ ಮುರಣಿಂಜಿ ಬರ್ಸ ಬತ್ತಂದು ಬುಡಂದೆ ಒಂಜಿ 4-5 ದಿನ ಆ ಬರ್ಸಗೆ ಎಂಕಲ್ನ ಸಂಸ್ಥೆ ಎಂಗ್ಲ ಮಂಡ ಮಸ್ತ್ ದುಂಬುದ ಪರ ಬಿಲ್ಡಿಂಗ್ ಅವು ಅಂಚದು ಮುರಣಿದ ಬರ್ಸಗು ಎಂಗ್ಲ ಸಂಸ್ಥೆ ಸಂಪೂರ್ಣವಾದ ಬೂರುಡು ಆ ಸಮಯ ಎಂಕಲು ದಾದ ಮನ್ಪುಣಿ ಎಂಕ್ಲಿಗೆ ಐತ ಸರ್ತ ಒಂಜಿ ಉಂತ ಹೊಡೆದಾಂಡಲ ಎಂಕಲ ಕೆಟ್ಟ 10 ಲಕ್ಷ ಮಟ್ಟದ ಒಂದು ಬೋಡಿತ್ತನು ಬಜೆಟ್ ಐಕಲ ಎಂಕಲು ಅರಡ ಕೇನಿಜ ಆರಾದೆ ಡೈರೆಕ್ಟ್ ಬತ್ತ ಸಂಸ್ಥೆ ತೂದು ಆರೇ ಪಂಡೇರು ಒಂದು ನೇತ ಸಂಪೂರ್ಣ ನೇತ ಖರ್ಚು ಹೆಂಚಿನುಂಡು ಪೂರ ಜವನೇರು ಒಂಜಿ ಎದುರು ಪೋಲೆ ಐತ ಪಿರವುಡು ಯಾನುಲ್ಲೆ ಪಂಪುನ ಪಂಡದು ಎಂಕ್ಲೆ ಕಾಲು ಒಂಜಿ 15 ದಿನ ಎಂಕಲ ಸಂಸ್ಥೆ ರೆಡಿ ಆದ ಉಂತುದುಂಡು ಇತ್ತ ತೊಕ್ಕೊಟ್ಟು ಬತ್ತ ನಿಕ್ಲೆ ದುಂಡ ಗೊತ್ತಾವು 3 ದಿನ ವಿಷಯ ಗೊತ್ತಿತ್ತು ನಿಂಕ್ಲೆ ಇತ್ತ ಉಂತಿಗಿನ ವಿಷಯ ಗೊತ್ತಿತ್ತು ಪಕ್ಕ ಲಾಸ್ಟ್ ಟೈಮ್ ಲಾರ್ನ ಬರ್ತಡೆ ದಪ್ಪಗ ಒಂಜಿ ಈ ಅಂಗವೈಕಲ ಕ್ಲೇಬರ್ ಮಸ್ತ್ ಹೆಲ್ಪ್ ಮಂತಿದೇರು ಅವಳ ಇಂಗ್ಲಿಗೆ ಹಿಂಗ್ ಭಕ್ತಗು ಆಡೆ ಫಂಕ್ಷನ್ ದಡೆ ಅಮ್ಮ ಪೋಯ್ಬೇಕು ಅವ್ಳು ಗೊತ್ತಾಯಿನಿ ದಯಪಂಡ ಅವಲಾರು ಎರಡಲ್ಲ ಪಂತಿಜೇರು ಪೂರ ಮಂತ್ ದಿನ ದಾದ ಪೂರ ಮಂತಿದೇರು ದಾಂಡ ಅಕುಲಾದೆ ಬತ್ತೀನಿ ಡೈರೆಕ್ಟ್ ಅಂಚ
ಲಂಚ್ ಅನ್ನೋದಾದ ಒಂದು ಪರ್ ನಮ್ಮ ಬರ್ತ್ಡೇ ದೇ ಪುರ್ತುಡು ಬರ್ದ ಅರೆಗೆ ದೇವ್ರ ನಲ್ಲ 100 ವರ್ಷ ಆಯ್ಸ ಕೊರಡು ಅಂಚಿನ ಜನಕ್ಕಲು ನಮಕ್ ಬೋಡೆ ನಲ್ಲ ನಲ್ಲ ದೇವರ ಗಡ್ಡೆ ಮನ್ಪೋಡು ಜನಕ್ಲಿಗೆ ಹೆಲ್ಪ್ ಮನ್ಪುನ ಒಂಜಿ ಆಶೀರ್ವಾದ ದೇವರ ಕೊರಡು ಬೊಕ್ಕ ಅಂಚನೆ ಲಾಂಚುಲಾಲ್ ಸಾರ್ಗೆ ಎಂಕಲ್ನ ವಿಶ್ವ ಹಿಂದ್ ಪರಿಷತ್ ಬಜರಂಗ ದಳ ಅಂಚನೆ ABC ತೊಕ್ಕೋಟು ಬೊಕ್ಕ ಯಾನ್ ಪುದರ್ ಶೈಲೇಶ್ ಬಂದು ಎನ್ನಲ ಬೊಕ್ಕ ನಮ್ಮನ ಪರವಾದ್ಲ ಅರೆಗೆ ಹುಟ್ಟು ಪರ್ಬದ ಹಾರ್ದಿಕ ಶುಭಾಶಯಲು ಲಾಂಚುಲಾಲ್ ಸರ್ ಈರೆ ನಲ್ಲ ಇಂಚನೆ ಎಪ್ಪೋಡು ನಲ್ಲ ಜನಕಲ ಸೇವೆ ಆಪಲ ಮಂತೊಂದು ಪುಲೆ ನಮಸ್ತೆ ಮಾತಾರಿಕ್ಲ ಲಂಚ್ ಬೈನ ಬಗ್ಗೆ ಪಾತ್ರದಂಡ ಸೊ ಅರೆ ಎತ್ತೋ ಸೋಷಿಯಲ್ ಸರ್ವೀಸಸ್ ಮಲ್ತಿದ್ದಾರೆ ಸೊ ಮಸ್ತ್ ಜನ ಗೊತ್ತುಪ್ಪಂದು ವಿಷಯ ಅಂಡ್ ರೀಸೆಂಟ್ಲಿ ದಾದನ್ ಪಂಡ ನಮ್ಮೊಂಜಿ ಗ್ಯಾದರಿಂಗ್ ಇತ್ತಂಡೆ ಇಂಚನೆ ಫ್ರೀ ಟೈಮ್ ಅಂಡ್ ರೀಲ್ಸ್ ತೊಗೊಂಡಿತ್ತ ಸೊ ರೀಲ್ಸ್ ತೊಗೊಂಡಾಗ ಸಡನ್ಲಿ ಒಂಜಿ ಪೋಸ್ಟ್ ಬತ್ತಂಡು ಅವ್ರನ್ನ ಮೊಬೈಲ್ಡ್ ಸೊ ನಮ್ಮಲ್ಲಿ ತೊಗೊಂದಿಲ್ಲ ಅವ್ರು ತೂಪಿನ ಸಡನ್ ಒಂಜಿ ಪೋಸ್ಟ್ ಬತ್ತಂಡು ಐಟು ಒಂಜಿ ಪೇಷಂಟ್ ಅಡ್ಮಿಟ್ ಆದಿತ್ತಾರೆ KMC'ಡ ಅಡ್ಮಿಟ್ ಆತಿನ ಒಂಜಿ ಸೀರಿಯಸ್ ವಿಷಯ ಬತ್ತಿತ್ತಂಡು ಸೊ ಆ ರೀಲ್ಸನ್ನು ಕರೆಕ್ಟ್ ಹತ್ತುವುದು ಇಟ್ಟಿತ್ತಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪೂರ ಅವ್ರು ನೋಟ್ ಮಾಡ್ಕೊಂಡಿರ್ನ ಮಾಡ ಇಮಿಡಿಯೇಟ್ ಕಾಲ್ ಮಲ್ತಿದ್ದು ಅವಳೆ ಅಡ್ಮಿಟ್ ಆತಿನ ಪೇಷಂಟನ್ನೆಲ್ಲ ಅವಳೇ ಹಾಸ್ಪಿಟಲ್ ಉಳ್ಳೇರಂದ ಒಂಜಿ ಚೆಕ್ ಮಂತೀರು ಕ್ಲಾರಿಫೈ ಮಂತೀರು ಇಮಿಡಿಯೇಟ್ಲಿ ನಮ್ಮ ಅವರ ಪೋದ್ ಬರ್ಕಂದು ನಮ್ಮನ್ನು ಪೂರ ಅವರಲ್ಲೇ ತುಂಬೋಯ್ರು ಸೊ ಅವಳು ಆ ಪೇಷಂಟ್ ICU'd ಇತ್ತಿರು ಸೊ ICU'd ಪೂರ ತೂದು ಫ್ಯಾಮಿಲಿ ಮೆಂಬರ್ಸ್ ಪೂರ ಅವರ ಪಾತ್ಯಾಡ್ದು ಸೊ ಡೈರೆಕ್ಟ್ಲಿ ನಮಗೆ ವಿಸಿಟ್ ಮಾಡ್ಬಿಟ್ಟು ಬಿಡ್ತಿದ್ದಾರೆ ICU'd ಸೊ ಆಫ್ಟರ್ ಸಮ್ ಟೈಮ್ ಡಾಕ್ಟರ್ ಪೂರ ಬರ್ತದ ರಿಕ್ವೆಸ್ಟ್ ಮಾಡ್ತಿದ್ದೆ ಪೇಷಂಟನ್ನು ತೂವಡೆ ಬಂದು ಆರು ತೂದು ಬತ್ತಿರು ಸೊ ಕಂಡೀಷನ್ ತೂದು ವೆರಿ ಕ್ರಿಟಿಕಲ್ ಇತ್ತಂಡು ಈವನ್ ಫ್ಯಾಮಿಲಿ ಮೆಂಬರ್ಸ್ಲ ಮಸ್ತ್ ಅಪ್ಸೆಟ್ ಆದ ಯೂಸಲಿ ಬುಲ್ತೊಂದಿತ್ತಾರೆ ಅವರು ಫ್ಯಾಮಿಲಿ ಮೆಂಬರ್ಸ್ ಬುಲ್ತೊಂದಿತ್ತಾರೆ ಮಸ್ತ್ ಸೊ ಬೇರೆಗೆ ದಾದ ಹಿಟ್ ಅಂಡಂದು ಗೊತ್ತಿಜ್ಜಿ ಆಲ್ ಆಫ್ ಸಡನ್ನ ಅವ್ರಿಗೆ ಹೆಲ್ಪ್ ಮನ್ಪಡೊಂದು ಫೀಲ್ ಅಂಡ ಪೇಷಂಟಿಗೆ ಸೊ ಇಮಿಡಿಯೇಟ್ಲಿ ಅಲ್ಪ ಒಂಜಿ ಕಾಸ್ದ ಸಹಾಯ ಮಲ್ತಾರೆ ಇಮಿಡಿಯೇಟ್ಲಿ ವಿದಿನ್ ನೋ ಮಿನಿಟ್ಸ್ ಹತ್ತು ಬೇಗ ಒಂಜಿ ಸಹಾಯ ಮಾಡ್ತಾರೆ ಸೊ ಇಂಚಿಂದ ಎತ್ತೋ ಸೋಷಿಯಲ್ ವರ್ಕ್ಸ್ ಯಾರು ಮಲ್ತಿದ್ದಾರೆ ಅವೇನು ಏರೆಗ್ಲ ಅವ್ರಿಗೆ ಪಂಡ್ರೆ ಬಡ್ಚಿ ದಾದನ ಒಂಜಿ ಯಾರಿಗೆ ಫೀಲಿಂಗ್ ಅಂತ ಪನೊಲ್ಲಿ ಏರೆಗ್ಲ ಗೊತ್ತಾಪಿನ ಬಡ್ಚಿ ಪನ್ಪಿನ ಒಂಜಿ ಮನಸ್ಥಿತಿ ಉಪ್ಪಿನಾರ ಅಂಚೆಂಕ್ ಶಾಲದ ಬೀಸಿ ಹೆಲ್ಪ್ ಅಂತಾರೆ ಸರ್ ಅಂಚೆ ಥರ ದೇವರ ಅರೆಗೆ ನಾಳೆ ಮಾಂತರೆಗಳ ಕಷ್ಟ ಹೆಲ್ಪ್ ಭಾಗ್ಯ ಅದು ಕೈತು ಕೊಡ್ದು ದೇವರ ಎಡ್ಡೆ ಒಂದು ಪಡೆದು ದೇವ್ರನ್ನ ಆಶೆ we are lucky that ಇಂಕ್ಲ ಅಸ್ರಾ ಗ್ರೂಪ್ಡ್ ವರ್ಕ್ ಮಂತೊಂದುಲ್ಲ ಅಂಡರ್ ಮಾತ್ರ CEO ಲೆಕ್ಕ ಉಲ್ಲೆರ್ ರಂಚು ಸರ್ ಮಾತ್ರ ಈತ್ನೆಟ್ ಆರ್ ಸ್ಟಾಫ್ ಲೆಕ್ಕ ಇಂಕ್ಲಿನ್ ಟ್ರೀಟ್ ಮನ್ಪುಜೆರ್ ಇಂಕ್ಲಿನ್ ಆರ್ ಒಂಜಿ ಫ್ಯಾಮಿಲಿ ಲೆಕ್ಕ ಟ್ರೀಟ್ ಮನ್ಪುವೆರ್ ಬೊಕ ಲಂಚು ಸರ್ ದಾದ ಪಂಡ ಆರ್ ಈತ ಸೋಷಿಯಲ್ ವರ್ಕ್ ಮನ್ಪುವೆರ್ ಮಾತ್ರ ಏನ್ ಪಬ್ಲಿಸಿಟಿ ಮನ್ಪುಜೆರ್ ಸೊ ಲಂಚು ಸರ್ ಈರ್ ನಾನಾತ್ ಜನಕ್ಲಿಗ್ ಹೆಲ್ಪ್ ಮನ್ಪುಲೆ ಈರ್ ನಾಲಾತ್ ಜನ ದೇವರಿನಿಗೆ ಹೆಲ್ಪ್ ಮನ್ಪುಲೇಕ ನಾಲಾತ್ ಗ್ರೋ ಕೊರಾಡ್ ಅಂಚೆ ನಮ್ಮ ಅಸ್ರಾ ಗ್ರೂಪ್ಲ ನಾಲಾತ್ ಗ್ರೋ ಆವಾಡ್ ಸೊ ನಾನ ನ್ಯೂ ಸ್ಟಾಫ್ಸ್ ಪೂರ ಬತ್ತಂಡಲ ಅಕ್ಲೆ ಒಂಜಿ ಫ್ಯಾಮಿಲಿ ಲೆಕ್ಕನೆ ಟ್ರೀಟ್ ಮನ್ಪುಲೆ ನಾಲ ತಿದಿ ಎಂಚ ಇಪ್ಪುವರ ಅಂಚೆ ನಿಪ್ಪಿಲೆ ಎಂಕಲ್ ಅಂಚ ಆಸೆ ಸೊ ಎಂಕಲ್ನ ಲೆಕ್ಕಡ್ ಮಾತಿನ ಲೆಕ್ಕಡ್ ಒಂಜಿ ವಿಶ್ ಯು ಮೆನಿ ಹ್ಯಾಪಿ ಸ್ನೇಹಿತರೆ, ಕಥೆಗಳು ಇನ್ನೂ ಸಾಕಷ್ಟಿದೆ, ಆದರೆ ನಮಗೆ ಗೊತ್ತಿಲ್ಲವಷ್ಟೇ. ತಿಳಿದಿರುವಂತಹ ಕಥೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಹಾಗಾದರೆ ತಿಳಿಯದ ಕಥೆಗಳು ಅವರಲ್ಲಿ ಇರಲಿ ಬಿಡಿ. ಯಾವುದೇ ಪ್ರಚಾರ ಬಯಸದ ಮಾತೃ ಹೃದಯ ಲಾಂಚುಲಾಲ್ ಅದೆಷ್ಟು ಅನಾಥಾಶ್ರಮ, ಶಾಲೆ, ಆಸ್ಪತ್ರೆಯಲ್ಲಿರುವಂತಹ ಬಡ ರೋಗಿಗಳ ಚಿಕಿತ್ಸೆಗೆ ವೆಚ್ಚ, ಸಿನಿಮಾ ರಂಗದ ಯುವ ಕಲಾವಿದರಿಗೆ ನಿರ್ಮಾಪಕನ ಸ್ಥಾನದಲ್ಲಿ ನಿಂತು ಪ್ರೋತ್ಸಾಹ, ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ದೇಣಿಗೆಯ ಸಹಕಾರ, ಹೀಗೆ 10 ಹಲವು ಜನಪರ ಕೆಲಸಗಳನ್ನು ಮಾಡ್ತಾ ಇರುವಂತಹ ಅಸ್ತ್ರ ಗ್ರೂಪ್ನ ಸಂಸ್ಥಾಪಕ ಲಾಂಚುಲಾಲ್ KS ಇವರಿಗೆ ಕೋಟಿ ಕೋಟಿ ನಮನಗಳು. ನಮ್ಮ ತುಳುನಾಡಿನ ದೈವ ದೇವರುಗಳ ಅನುಗ್ರಹದೊಂದಿಗೆ ಇನ್ನಷ್ಟು ಸಮಾಜಮುಖಿ ಕೆಲಸಗಳು ಕೂಡ ಸಾಗಲಿ ಅನ್ನುವಂತಹ ಸದಾಶಯದೊಂದಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಬರ್ತ್ಡೇ ಲಾಂಚುಲಾಲ್ KS.